ಉಡುಪಿ ಜಿಲ್ಲೆಯಾದ್ಯಂತ ಸತತವಾಗಿ ಸುರಿದ ಮಳೆಯಿಂದಾಗಿ ಮಹಾಪ್ರವಾಹ ಕಾಣಿಸಿಕೊಂಡಿತ್ತು. ಇದರಿಂದ ಜನರು ಮನೆ ಮಠವನ್ನ ಕಳೆದುಕೊಂಡಿದ್ದು ಮಾತ್ರವಲ್ಲದೆ ಕೃಷಿ ಕೂಡ ಸಂಪೂರ್ಣ ನಾಶವಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯ ಮಟ್ಟುಗುಳ್ಳ ಸಂಪೂರ್ಣವಾಗಿ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಬರ್ತಾ ಇದೆ ನೋಡಿ. ಅನಿರೀಕ್ಷಿತವಾಗಿ ಸುರಿದ ಭಾರೀ ಮುಸಲಧಾರೆಯಿಂದ ಕೃಷಿಕರ ಬದುಕು ಮುಸುಕಿದೆ. ಇನ್ನೇನು ತಿಂಗಳೊಳಗೆ ಕೈ ಸೇರಲಿದ್ದ ಬೆಳೆಗಳೆಲ್ಲ ಕೊಳೆತು ನಾರುತ್ತಿದೆ. ಕೇವಲ ಒಂದು ಪ್ರದೇಶಕ್ಕಷ್ಟೇ ಸೀಮಿತವಾಗಿದ್ದ ಮಟ್ಟುಗುಳ್ಳ ಬೆಳೆ ನಾಶದಿಂದ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಕಟಪಾಡಿ ಸಮೀಪದ ಮಟ್ಟು ಗ್ರಾಮದಲ್ಲಿ ಭತ್ತದ ಬೇಸಾಯ ಮಾಡದೆ ಗದ್ದೆಗಳನ್ನು ಹಡಿಲು ಬಿಟ್ಟು ಒಂದೂವರೆ ತಿಂಗಳ ಹಿಂದೆ ಮಟ್ಟುಗುಳ್ಳದ ಸಸಿಗಳನ್ನು ನಾಟಿ ಮಾಡಲಾಗಿತ್ತು. ಮಟ್ಟು ಗ್ರಾಮದ 62 ರೈತರು 40 ಎಕರೆ ಪ್ರದೇಶಗಳಲ್ಲಿ ಗುಳ್ಳದ ಗಿಡಗಳನ್ನು ಬೆಳೆಸಿದ್ರು. ಗಿಡಗಳು ಹುಲುಸಾಗಿ ಬೆಳೆದು ಹೂವು ಬಿಡುವುದಕ್ಕೆ ತಯಾರಾಗಿದ್ವು. ಆದರೆ ಗ್ರಾಮದಲ್ಲಿ ಹರಿಯುವ ಪಿನಾಕಿನಿ ಹೊಳೆಯ ಭೀಕರ ನೆರೆಯಿಂದಾಗಿ ಗದ್ದೆಗಳಲ್ಲಿ ನೀರು ನಿಂತು ಗಿಡಗಳೇ ಕೊಳೆತು ಹೋಗಿವೆ. ಆಗಸ್ಟ್ನಲ್ಲಿ ಮಟ್ಟುಗುಳ್ಳದ ಸಸಿಗಳನ್ನು ನಾಟಿ ಮಾಡಿದ್ರೆ ಅಕ್ಟೋಬರ್ 2ನೇ ವಾರದಲ್ಲಿ ಕೊಯ್ಲಿಗೆ ಬರುತ್ತಿತ್ತು. ಗುಳ್ಳದ ಗಿಡಗಳು ಹೂ ಬಿಟ್ಟು ಕಾಯಿ ಕಚ್ಚಿ ಕೊಯ್ಲು ಬರಲು ಇನ್ನು 3-4 ವಾರಗಳಿರುವಾಗಲೇ ನೆರೆಗೆ ತುತ್ತಾಗಿದೆ. ಮಲ್ಚಿಂಗ್ ಮಾಡಿ ಸಸಿಗಳನ್ನು ನೆಡುವುದರಿಂದ ಎಕರೆಗೆ ಕನಿಷ್ಠ 40,000 ರೂಪಾಯಿವರೆಗೆ ವೆಚ್ಚ ಮಾಡಲಾಗಿದೆ. ಗ್ರಾಮದಲ್ಲಿ 15 ಲಕ್ಷ ರೂಪಾಯಿಗಳಿಗೂ ಅಧಿಕ ವೆಚ್ಚ ಮಾಡಿ ಬೆಳೆಸಿದ ಮಟ್ಟುಗುಳ್ಳ ಬೆಳೆ ಈಗ ನೀರು ಪಾಲಾಗಿದೆ. ಇಲ್ಲಿ ನಮ್ಮ ಈ ಆಳಿಂಜೆ ದೇವರ ಕುದುರು ಅಲ್ಲದೆ ಮಟ್ಟು ಗ್ರಾಮದಲ್ಲಿ ಸಾಧಾರಣ ಒಂದು 20-30 ಎಕರೆ ಗುಲ್ಲ ಇಲ್ಲಿ ನಾಶವಾಗಿರುತ್ತದೆ. ಈ ಮಳೆಯಿಂದಾಗಿ ಮೊನ್ನೆ ಶನಿವಾರ ಸುರಿದ ಧಾರಾಕಾರ ಮಳೆಯಿಂದಾಗಿ ಎಲ್ಲ ಈ ಗುಲ್ಲ ಕೃಷಿಯು ನಾಶವಾಗಿರುತ್ತದೆ. ನಮ್ಮದು ಸಾಧಾರಣ ಒಂದು 3 ಗದ್ದೆ ಈ ಗುಲ್ಲ ಕೃಷಿ ಹೋಗಿದೆ. ಅಲ್ಲದೆ ಆಳಿಂಜೆಯಲ್ಲಿ ಸಾಧಾರಣ 4-5 ಮಂದಿ ರೈತರ ಎಲ್ಲ ಈ ಗುಲ್ಲ ಬೆಳೆಯು ನಾಶವಾಗಿರುತ್ತದೆ. ಸದ್ಯ ಗದ್ದೆಗಳಲ್ಲಿ ನೀರು ನಿಂತು ಬೆಳೆದಿರುವ ಗಿಡಗಳ ಬೇರುಗಳೆಲ್ಲ ಕೊಳೆತು ಹೋಗಿವೆ. ಇದರಿಂದಾಗಿ ಗಿಡಗಳು ಕೊಳೆತರೆ ಇನ್ನು ಕೆಲವೆಡೆ ಬಾಡಿವೆ. ಇವುಗಳನ್ನೆಲ್ಲ ಕಿತ್ತು ತೆಗೆದು ಹೊಸ ಸಸಿಗಳನ್ನು ನಾಟಿ ಮಾಡಬೇಕು. ಆದರೆ ಎಲ್ಲಾ ರೈತರು ನಾಟಿ ಕೆಲಸ ಮುಗಿಸಿದ್ದರಿಂದ ಯಾರಲ್ಲಿಯೂ ಸಸಿಗಳು ತಯಾರಿಲ್ಲ. ಹೊಸ ಸಸಿಗಳ ತಯಾರಿಗೆ ಇನ್ನೂ 1 ತಿಂಗಳು ಹಿಡಿಯುತ್ತವೆ. ಅವುಗಳನ್ನು ನಾಟಿ ಮಾಡಿ ಬೆಳೆ ಬರಲು 2 ತಿಂಗಳು ಕಾಯಬೇಕು. ಆದ್ದರಿಂದ ಈ ಬಾರಿ ಮಾರುಕಟ್ಟೆಗೆ ಮಟ್ಟುಗುಳ್ಳ ಬರುವುದು 3 ತಿಂಗಳು ವಿಳಂಬವಾಗಲಿದೆ. ಮಟ್ಟು ಗ್ರಾಮದ ಅಳಿಂಜೆ ದೇವರ ಕುದ್ರುವಿನಲ್ಲಿ 5 ಮಂದಿ ಕೃಷಿಕರು ಗುಳ್ಳ ಬೆಳೆದಿದ್ವು. ಎಲ್ಲಾ ಗದ್ದೆಗಳಲ್ಲಿ ಗಿಡಗಳು ಹಾನಿಯಾಗಿವೆ. ನಾವು ಎಕರೆಗೆ 40,000-50,000 ರೂಪಾಯಿ ಖರ್ಚು ಮಾಡಿದ್ದೇವೆ. ಇನ್ನು ಸಸಿ ಮಾಡಿ ನಾಟಿಯಾಗಿ ಸಾಲು ಬರಲು 3 ತಿಂಗಳು ಬೇಕು. ಈ ಸಲ ಕೋವಿಡ್ನಿಂದಾಗಿ ಪರಪೂರಿನಲ್ಲಿರುವವರು ಕೂಡ ಊರಿಗೆ ಬಂದಿದ್ದಾರೆ. ಹೆಚ್ಚಿನ ಕೃಷಿಯಾಗಿತ್ತು. ಆದರೆ ಬೆಳೆದ ಬೆಳೆಗೆ ಕೃಷಿ ಬರುವ ಮೊದಲೇ ಎಲ್ಲ ನಾಶವಾಗಿದೆ. ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ಕೃಷಿಕರು ಬೆಳೆ ಬರುವುದಕ್ಕಿಂತ ಮುನ್ನವೇ ಕಣ್ಣೆದುರು ನಾಶವಾಗಿರುವುದನ್ನು ಕಂಡು ರೈತ ಮರುಗುತ್ತಿದ್ದಾನೆ. ಈ ಗುಲ್ಲ ಕೃಷಿಯನ್ನು ಈ ಕೋವಿಡ್ ಇದರಿಂದಾಗಿ ಎಲ್ಲ ನಮ್ಮ ಬಾಂಬೆಯಿಂದ ಬಂದವರು ನಮ್ಮ ಮಕ್ಕಳು ಎಲ್ಲ ನಮ್ಮ ಊರಲ್ಲಿ ಇದ್ದ ಕಾರಣ ಈ ಸಲ ರೈತರು ತುಂಬ ಉತ್ಸಾಹದಿಂದ ಎಲ್ಲ ಹಡಿಲು ಭೂಮಿಯನ್ನು ಕೃಷಿ ಮಾಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ಮಟ್ಟುಗುಲ್ಲವನ್ನು ತುಂಬ ಜನ ಈ ಸಲ ನಾಟಿ ಮಾಡಿರ್ತಾರೆ. ಇದರಿಂದಾಗಿ ಈ ರೈತರ ಒಂದು ನಿರಾಶೆಯಲ್ಲಿ ಇದು ಅವರ ಆಶೆಯನ್ನು ಒಂದು ನಿರಾಶೆಯಾಗಿ ಆಗಿದೆ. ಮಟ್ಟುಗುಳ್ಳದ ಜೊತೆಯಲ್ಲಿ ಹರಿವೆ ಗಿಡಗಳನ್ನು ಕೂಡ ನಾಟಿ ಮಾಡಿದ್ದು ಅವುಗಳು ಕೂಡ ನಾಶವಾಗಿವೆ. ಬೆಳೆ ಸಂಪೂರ್ಣ ನಾಶವಾಗಿ ಕಂಗಾಲಾಗಿರುವ ರೈತರು ಸರ್ಕಾರದ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.